ಮಲೆನಾಡಿನ ಜಾನಪದ ಕ್ರೀಡೆ ಕಂಬಳವನ್ನು ಬಿಂಬಿಸುವ ತುಳು ಭಾಷೆಯನ್ನ ಆಧರಿಸಿ ನಿರ್ದೇಶಿಸಿರುವ ಅರುಣ್ ರೈ ತೋಡಾರು ನಿರ್ಮಾಣದ ಬಿರ್ದದ ಕಂಬಳ ಮತ್ತು ಕನ್ನಡ ಭಾಷೆಯನ್ನ ಆಧರಿಸಿರುವ ವೀರ ಕಂಬಳ ಚಲನಚಿತ್ರಕ್ಕೆ ಅಲಂಗಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏಕಕಾಲದಲ್ಲಿ ಮುಹೂರ್ತ ನಡೆಯಿತು. ಹಟ್ಟಿಕುದ್ರು ಅನಂತ ಪದ್ಮನಾಭ ಭಟ್ ಕ್ಲಾಪ್ ಮಾಡುವ ಮೂಲಕ ಚಾಲನೆಯನ್ನ ನೀಡಿದ್ರು. ಮೂಡಬಿದ್ರೆ ಜೈನ ಮಠದ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮಿ ಕ್ಯಾಮೆರಾವನ್ನ ಚಾಲನೆ ಮಾಡಿ ಆಶೀರ್ವದಿಸಿ ಶುಭ ಹಾರೈಸಿದ್ರು. ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಚಲನಚಿತ್ರದ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು, ರಂಗಭೂಮಿ ಕಲಾವಿದ ವಿಜಯಕುಮಾರ್ ಕೊಡಿಯಾಲ್ಬೈಲ್, ಕಂಬಳ ಅಕಾಡೆಮಿಯ ಸಂಚಾಲಕ ಗುಣಪಾಲ್ ಕಡಂಬ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಬಿರ್ದುದ ಕಂಬಳ ಮತ್ತು ವೀರ ಕಂಬಳ ಈ ತುಳು ಮತ್ತು ಕನ್ನಡ ಭಾಷೆಯಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಅರುಣ್ ರಾಯ್ ಅವರು ಇಲ್ಲಿಯವರೇ, ಮೂಡುಬಿದ್ರೆ ಊರಿನವರೇ. ಅರುಣ್ ರಾಯ್ ತೋಡಾರ್ ಅಂತ ಅವ್ರು ನನಗೆ ಭಾಳ ಸ್ನೇಹಿತರು. ಅವರಿಗೆ ನಾನು ಈ ಥರ ಒಂದು ಕಂಬಳದ ಚಿತ್ರ ಮಾಡೋಣ ಅಂತ ಹೋದ ವರ್ಷ ಇಲ್ಲಿ ಕಂಬಳಕ್ಕೆ ಬಂದಾಗ ಮಾಡೋಣ ಅಂಥೇಳಿ ಈ ವರ್ಷಕ್ಕೆ ಕರೆಕ್ಟಾಗಿ 11ನೇ ತಾರೀಕು ಆ ಕಂಬಳದಲ್ಲಿ ನಾವು ಚಿತ್ರೀಕರಣ ಆರಂಭಿಸಿದ್ವಿ. ಇವತ್ತು ಈಶ್ವರನ ದೇವಸ್ಥಾನದಲ್ಲಿ, ಮಹಾಲಿಂಗೇಶ್ವರನ ದೇವಸ್ಥಾನದಲ್ಲಿ ಮೊದಲನೇ ಶಾಟು ದೇವರ ಮೇಲೆ ತೆಗೆದು, ಎರಡನೇದು ಈ ಕಂಬಳದ ಒಂದು ಸಾಂಪ್ರದಾಯಿಕ ಏನಿರುತ್ತೆ ಅಂದರೆ, ರೇಸ್ಗೆ ಅಂದರೆ ಕಂಬಳಕ್ಕೆ ಹೋಗೋಕ್ಕೆ ಮೊದಲು ದೇವಸ್ಥಾನದಲ್ಲಿ ಹೋಗಿ ಆ ಕೋಣೆಗಳೆಲ್ಲ ದೇವರಿಗೆ ನಮಸ್ಕಾರ ಮಾಡಿ ಹೋಗೋದು. ಸೊ ಅದನ್ನು ಒಂದು ಸಾಂಕೇತಿಕವಾಗಿ ದೇವರಿಗೆ ಶರಣಾಗಿ ನಾವು ಆಶೀರ್ವಾದ ತಗೊಂಡು ಈ ಪ್ರಾಜೆಕ್ಟ್